ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಈ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಸಮುದಾಯದ ಗಣ್ಯರೇ, ಮುಂಭಾಗದಲ್ಲಿರುವಂತಹ ನಮ್ಮೆಲ್ಲ ಸಮುದಾಯ ಬಾಂಧವರೇ, ನಾನು ನಿಮ್ಮ ಜೊತೆ ಈ ಸಮುದಾಯದವನಾಗಿ ನಾನಿಂದು ಇಲ್ಲಿ ಆಗಮಿಸಿದ್ದೇನೆ. ಸ್ಪಂದನ ಸಮುದಾಯ ಸಹಕಾರ ಸಂಘ ಎಂಬ ನಮ್ಮ ಸಹಕಾರಿ ಸಂಸ್ಥೆಯ ಅಧ್ಯಕ್ಷನಾಗಿದ್ದೇನೆ. ಇದು ನಮ್ಮ ಸಮುದಾಯ ಅಂದರೆ ಕಡಬ ತಾಲೂಕು ಒಕ್ಕಲಿಗ ಗೌಡ ಸಂಘದ ಒಂದು ಅಂಗಸಂಸ್ಥೆ. ನನಗೆ ಈ ಜವಾಬ್ದಾರಿಯನ್ನು ನಮ್ಮ ತಾಲೂಕು ಸಮಿತಿ ಅಧ್ಯಕ್ಷರಾದ ಸುರೇಶಣ್ಣನವರು ನನಗೆ ನೀಡಿದ್ದಾರೆ. ಅದನ್ನು ಸಮರ್ಥವಾಗಿ ನಿಭಾಯಿಸುವ ಪ್ರಯತ್ನದಲ್ಲಿದ್ದೇನೆ. ನಮ್ಮೆಲ್ಲ ಆಳಂಗಾರು ವಲಯದ ಎಲ್ಲ ಸಮುದಾಯ ಬಾಂಧವರು ನಮ್ಮ ಈ ಸಹಕಾರ ಸಂಘದೊಂದಿಗೆ ವ್ಯವಹಾರವನ್ನು ನಡೆಸಬೇಕು, ಆ ಮೂಲಕ ನಮ್ಮ ಇನ್ನೊಂದು ಅಂಗಸಂಸ್ಥೆಯನ್ನು ಎತ್ತಿ ಬೆಳೆಸಬೇಕು ಅಂಥೇಳಿ ನಿಮ್ಮಲ್ಲಿ ಎಲ್ಲರಲ್ಲಿಯೂ ಅತ್ಯಂತ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನನ್ನ ಪರಿಚಯ ನಿಮಗಿದೆ. ನಾನು SRK ಲ್ಯಾಡರ್ಸ್ ಎಂಬ ಸಂಸ್ಥೆಯನ್ನು 1999ರಲ್ಲಿ ಪುತ್ತೂರಿನಲ್ಲಿ ಕಟ್ಟಿಕೊಂಡಿದ್ದೇನೆ. ನನ್ನ ಈ ಸಂಸ್ಥೆಯನ್ನು 25 ವರ್ಷಗಳ ಉದ್ದನೆಯ ಒಂದು ಜರ್ನಿಯೊಂದಿಗೆ ಇಲ್ಲಿಗೆ 25 ವರ್ಷಗಳನ್ನು ಪೂರೈಸಿದ್ದೇನೆ. ಈ 25ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತ ನಾನು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇನೆ. ಇದನ್ನು ಕಡಬ ತಾಲೂಕಿನ ಕೊಯ್ಲ ಗ್ರಾಮದ ಕಳಾಯಿಗೊತ್ತು ನನ್ನ ಮನೆಯಲ್ಲಿ ಆಯೋಜಿಸಿದ್ದೇನೆ. ಕಾರಣ, ನನ್ನ ಸಂಸ್ಥೆ ಇರೋದು ಪುತ್ತೂರಾದರೂ ನಾನು ಕೊಯ್ಲ ಗ್ರಾಮದ ಕಳಾಯಿಗುತ್ತಲ್ಲಿ ಮನೆ ಮಾಡಿಕೊಂಡಿದ್ದೇನೆ. ಹಾಗಾಗಿ ನಾನು ಪುತ್ತೂರಿನ ಸಮುದಾಯದಲ್ಲಿ ತೊಡಗಿಸಿಕೊಳ್ಳದೆ ನನ್ನನ್ನು ಕಡಬ ತಾಲೂಕಿನ ಸಮುದಾಯದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನದಲ್ಲಿ ಸುರೇಶಣ್ಣ ನನ್ನನ್ನು ಕಡಬ ತಾಲೂಕಿನ ಒಕ್ಕಲಿಗ ಸಂಘಕ್ಕೆ ಸೇರಿಸಿಕೊಂಡಿದ್ದಾರೆ. ನನ್ನ ಹುಟ್ಟೂರು ಕೂಡ ಇದೇ ತಾಲೂಕು ಬಿಳಿನೆಲೆ ಗ್ರಾಮ. ಹಾಗಾಗಿ ಇದೆಲ್ಲದರ ಸವಿ ನೆನಪಿಗಾಗಿ ನಾನು ಕೊಯ್ಲ ಗ್ರಾಮದ ಕಳಾಯಿಗುತ್ತಲ್ಲಿ SRK ಲ್ಯಾಡರ್ಸ್ನ ರಜತ ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಇದೇ ಬರುವ ಶನಿವಾರ ಮೇ 25ರಂದು ಕಳಾಯಿಗುತ್ತು ಮನೆಯಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ನಿರಂತರ 12 ಗಂಟೆಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿಕೊಡುವವನಿದ್ದೇನೆ. ಮಧ್ಯೆ 2 ಗಂಟೆಗಳ ಕಾಲ ಸಭಾ ಕಾರ್ಯಕ್ರಮವಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನ ಕಾರ್ಯಕ್ರಮ, ಗೌರವಾರ್ಪಣೆ ಹಾಗೂ ನಮ್ಮ ಜಿಲ್ಲಾ ಹಾಗೂ ರಾಜ್ಯದ ನಾಯಕರುಗಳ ಕೂಡುವಿಕೆಯಲ್ಲಿ ಈ ಸಭಾ ಕಾರ್ಯಕ್ರಮ ನಡೆಯಲಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿ ನೆಲೆಯಲ್ಲಿ ನಮ್ಮ ಸಮುದಾಯದ ಅಧ್ಯಕ್ಷರಾದ ಸುರೇಶಣ್ಣನವರು ಭಾಗವಹಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಬಂಧುಗಳಾದ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಆ ನೆಲೆಯಲ್ಲಿ ನಾನು ಇಲ್ಲಿ ಬಂದು ನಿಮ್ಮನ್ನು ಆಮಂತ್ರಿಸ್ತಾ ಇದ್ದೇನೆ. ಪ್ರತ್ಯೇಕವಾಗಿ ನಿಮ್ಮನ್ನು ಆಮಂತ್ರಣ ಮಾಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲದೇ ಇರುವುದರಿಂದ ನಿಮ್ಮನ್ನೆಲ್ಲರನ್ನು ಈ ವೇದಿಕೆ ಮುಖಾಂತರ ನನ್ನ ಈ ರಜತ ಸಂಭ್ರಮ ಕಾರ್ಯಕ್ರಮಕ್ಕೆ ಆಮಂತ್ರಿಸ್ತಾ ಇದ್ದೇನೆ. ತಾವೆಲ್ಲರೂ ಬರಬೇಕು, ಬಂದು ಈ ಕಾರ್ಯಕ್ರಮವನ್ನು ನೀವು ಅತ್ಯಂತ ಯಶಸ್ವಿಗೊಳಿಸಿಕೊಡ್ಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಸವಿನಯವಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ವಂದನೆಗಳು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.